ಬೆಳಿಗ್ಗೆಯಿಂದ ಮೊಬೈಲ್ ಇಟ್ಕೊಂಡು ಅದೆಯಲ್ಲ ಹಂಗಾರೆ ಕೆಲಸ ಒಂಚೂರು ಆಗಲಿ ಅಡುಗೆ ಮನೇಲಿ. ಅದು ಎಂತ ಮಾಡ್ತಾ ಮೊಬೈಲ್ ಇಟ್ಕೊಂಡಂತ ಅಲ್ಲ ಮೀನಾಕ್ಷಿ, ಅದು ಎಂತ ಮಾಡೋದು ಮಾರೈತಿ? ಅವಾಗಲಿಂದ ಒಂದೇ ಸಮನೆ ಮೊಬೈಲ್ ಇಟ್ಕೊಂಡಿದ್ದೀಯಲ್ಲ, ಇವತ್ತು ಎಂಥದ್ದೇ ಅದು? ಅಲ್ಲ ಕಣ್ರಿ ಅತ್ತೆಮ್ಮ, ಇವತ್ತು ಪುನೀತ್ ರಾಜ್ಕುಮಾರನ್ ಹುಟ್ಟಿದಬ್ಬ ಅಲ್ಲೇನ್ರಿ, ಮೊಬೈಲ್ ತುಂಬ ಒಂದೇ ಫೋಟೋ ಕಣ್ರಿ. ಆ ಫೋಟೋ ಎಲ್ಲ ನೋಡಿದ್ರೆ ಖುಷಿ ಆಗ್ತದೆ. ಆದರೆ ಎಂತ ಮಾಡೋದು, ಅವರಿಲ್ಲ ಅಂತ ಹೇಳಿ ಅಷ್ಟೇ ಬೇಜಾರಾಗ್ತದೆ ಕಣ್ರಿ ಅತ್ತೆಮ್ಮ. ಹೌದೇನೆ ಮೀನಾಕ್ಷಿ, ಇವತ್ತು ಅಪ್ಪುದು ಹುಟ್ಟಿದಬ್ಬ ನಾನೇ. ನಮ್ಮಲ್ಲಿ ಒಂಚೂರು ಎಂತಾರ ಸಿಹಿ ಮಾಡಿ ದೇವ್ರ ಮುಂದೆ ಇಟ್ಟು ತಿನ್ರೆ ಪಾಪ ಅವನ ಆತ್ಮಕಾರ ಶಾಂತಿ ಸಿಗಲಿ. ನಮಗೆ ಇಷ್ಟು ನೋವಾಗ್ತದೆ, ಇನ್ನು ಅವ್ರ ಮನೆಯವರಿಗೆಲ್ಲ ಅದು ಎಷ್ಟು ನೋವಾಗ್ತದ. ಮತ್ತೆಮ್ಮ ಇವತ್ತು ಕೊನೆ ಪಿಕ್ಚರ್ ಸಹಿತ ಬಿಡುಗಡೆ ಆಗ್ತಾ ಉಂಟು ಕಣ್ರಿ. ಒಂದು ಜನ ಅಂದ್ರಿ ಆ ಥರ ಜನ ಅಂತ ಕಣ್ರಿ. ನಾನು ಅದನ್ನೇ ಅಲ್ಲ ಮೊಬೈಲಲ್ಲಿ ನೋಡ್ತಿದ್ದೀನಿ. ನಂಗೆ ಇವತ್ತು ಎಂತ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತೀನಿ ಅತ್ತೆಮ್ಮ. ಹೌದಾನೆ ಮೀನಾಕ್ಷಿ, ನಿಂಗೆ ಒಬ್ಳಿಗೆ ಅಲ್ಲ ಮರೀತಿ ಬೇಜಾರು, ಎಲ್ಲರಿಗೂ ಬೇಜಾರಾಗ್ಯದೆ. ಹಂಗಂತ ಹೇಳಿ ಕೆಲಸ ಕಾರ್ಯ ಮಾಡಿದೆ ಸುಮ್ಮನೆ ಕೂತ್ರೆ ಆಗ್ತದೇನೆ. ಬಾ ನಾನು ಬರ್ತೀನಿ ಅಂತ ಸಹಾಯ ಮಾಡಿಕೊಡ್ತೀನಿ, ಬಾ ಇಬ್ಬರು ಸೇರಿ ಅಡುಗೆ ಮಾಡೋಣ. ಅಜ್ಜಮ್ಮ, ಅಮ್ಮ ಇಲ್ಲಿದ್ದೀರಾ? ಇವತ್ತು ಅಪ್ಪು ಸರ್ದು ಬರ್ತಡೇ. ನಾನಂತೂ ನಮ್ಮನೇಲಿ ಅಪ್ಪು ಸರ್ ಫೋಟೋ ಇಟ್ಟು ಬರ್ತಡೇ ಜೋರಾಗಿ ಸೆಲೆಬ್ರೇಷನ್ ಮಾಡಬೇಕು. ಹೌದು ತಮ್ಮಣಿ, ಒಳ್ಳೆ ಐಡಿಯಾ ಹೇಳಿದ್ಯಾ ಕಣ. ಇವತ್ತು ನಮ್ಮ ಮನೇಲಿ ಅಪ್ಪುದು ಬರ್ತಡೇ ಮಾಡೋಣ. ಅಮ್ಮ, ಯಾವತ್ತು ನನ್ನ ಬರ್ತಡೇ ಮಾಡೋಣ ಅಂದ್ರೆ ಯಾವಾಗಲೂ ಬೈತಿದ್ರಲ್ಲ ನೀವಿಬ್ರು. ಇವತ್ತು ನೋಡಿ ಇಬ್ರು ಎಷ್ಟು ಖುಷಿಲಿದ್ದೀರಂತ. ಅಪ್ಪು ಸರ್ ಬರ್ತಡೇ ಮಾಡೋಣ ಅಂದ್ರೆ ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಇಷ್ಟ ಎಲ್ಲರಿಗೂ ಅಪ್ಪು ಸರ್ ಅಂದ್ರೆ. ಮೀನಾಕ್ಷಿ, ಅಡುಗೆ ಮನೆ ಕೆಲಸ ಎಲ್ಲ ಪೂರೈಸ್ತಾನೆ. ಇವು ಮಕ್ಕಳೆಲ್ಲ ಬಂದಾವ ಕಣಿ. ಏನ್ರಿ ಕೇಕ್ ತಂದ್ರಾ? ಹೂ ಮರೈತಿ, ಕೇಕ್ ಅಂಗಡಿಲಿ ಒಂದು ಜನ ಅಂದ್ರೆ ನಮ್ನಿ ಜನ ಎಲ್ಲರೂ ಕೇಕ್ ತಗೊಂಡೋಗೋರು. ಎಲ್ಲಿ ಕೇಕ್ ಇಟ್ಟು ಕಟ್ ಮಾಡೋದು ಈಗ? ಈ ಅಜ್ಜಮ್ಮ ಬೇರೆ ಇಲ್ಲಿ ಮಲಗಿದಲ್ಲ. ಅಮ್ಮಣಿ ಎಪ್ಸ ನಿಮ್ಮನೆ ಮುತ್ತಜ್ಜಿನ, ಅವಿಂದ ಮಲ್ಕೊಂಡ್ರೆ ಅದಾರೆ. ಅಜ್ಜಮ್ಮ ಎದೇಳೆ, ಎಷ್ಟೊತ್ತಿಂದ ಮಲಗಿದ್ಯೆ? ಎದ್ದೇಳು ಮರೈತಿ ಅಜ್ಜಮ್ಮ. ಎಂತಕ್ಕ ಇಲ್ಲಿಗೂ ಬಂದಿ ಎಪ್ಸಕ್ಕೆ? ನಾನೇನು ಇಲ್ಲಿ ಕುತ್ಕೊಳಂಗಿಲ್ಲ ಮಲ್ಗಂಗಿಲ್ಲ, ನಿಮಗೆಲ್ಲ ಬೇಕು ಜಾಗ. ಹೋತೀರಾ ಇಲ್ಲ? ಮುತ್ತಜ್ಜಿ ಎದ್ದೇಳೆ, ನಾವಿಲ್ಲಿ ಕೇಕ್ ಇಟ್ಟು ಕಟ್ ಮಾಡ್ಬೇಕು. ಎದ್ದೇಳು ಅಜ್ಜಮ್ಮ. ಎಂತ ಕೇಕ? ಅದೇನ ಕೇಕು? ಮೂರು ದಿನಕ್ಕೂ ಕೇಕ್ ತರೋದು ಕಟ್ ಮಾಡೋದು, ಇದೇ ಒಂದು ನಿಮ್ಗೆ ಆಗೋತು. ಏನು ಬೇಡ, ಎಲ್ಲರೂ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಎದ್ದೇಳಲ್ಲ ಅಂದರೆ ಎದ್ದೇಳಲ್ಲ, ಸೊಂಟಲ್ಲ ನೋಯ್ತದೆ ಇವೊಂದು. ಅಜ್ಜಮ್ಮ ಎಂತ ಮಾಡೋದೆ? ಈ ಮುತ್ತಜ್ಜಿ ಎದ್ದೇಳೋದೇ ಇಲ್ಲ. ಇಲ್ಲೇ ಕೇಕ್ ಕಟ್ ಮಾಡ್ಬೇಕು ನಾನಂತೂ. ತಡೀರಿ ಅತ್ತೆಮ್ಮ, ನಾನು ಎಬ್ಸ್ತೀನಿ ನೋಡಿ ಈಗ. ನೀನು ಬಂದಿ ಈಗ? ಎದ್ದೇಳಿ ಮಾರ್ರೆ, ಮಕ್ಕಳೆಲ್ಲ ಇಲ್ಲೇ ಇಟ್ಟು ಕೇಕ್ ಕಟ್ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾವೆ. ಅಲ್ಲ ಅಜ್ಜಿ, ಇವತ್ತು ಪುನೀತದ ಬರ್ತಡೇ ಅಲ್ಲ, ಹುಟ್ಟಿದಬ್ಬ ಕಣ್ರಿ. ನಿಮ್ಮ ಒಪ್ಪುದು ಎಂತ ಹೇಳಿಯೇ? ಎಂತ ಒಪ್ಪುದು? ಹುಟ್ಟಿದಬ್ಬ ಕಣ್ರಿ ಅಪ್ಪುದು. ಅದಕ್ಕೆ ಕೇಕ್ ತಂದು ಕಟ್ ಮಾಡೋಣ ಅಂತ ಎಲ್ಲ ಅಂದ್ಕೊಂಡಿದ್ದು. ನೀವು ನೋಡಿದ್ರೆ ಇಲ್ಲೇ ಮಲಗಿರಾ, ಅಲ್ಲಿಂದ ಕಾಯ್ತಿದ್ದೀವಿ ನಾವು. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಅಪ್ಪದ ಬರ್ತಡೇನಾ? ಅಯ್ಯೋ ಆಗ್ನೇ ಹೇಳಿದಲ್ಲೇನ್ರಿ, ಗೊತ್ತೇ ಇರಲ್ಲ ನೋಡು. ನಾನು ಆವಾಗನೇ ಎದ್ದೇಳ್ತಿದ್ದೆ. ಎದೇಳಿ ಎದೇಳಿ ಅಂದರೆ ನೀವು ಎಂತಕ್ಕೆ ಎದೇಳಿ ಅಂತ ಅಂತೀರಂತ ನನಗೆ ಗೊತ್ತೇ ಆಗಲ್ಲ, ಗೊತ್ತಾ? ಎಲ್ಲಿಟ್ಟಿರ ಕೇಕನ್ನ ತನ್ನಿ ಕಟ್ ಮಾಡಿ, ನಾನೇ ಕಟ್ ಮಾಡ್ತೀನಿ ಇವತ್ತು. ನೋಡಿದ್ರ ಅತ್ತೆಮ್ಮನ ಅವ್ರು ಕಟ್ ಮಾಡ್ತಾರಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಅಪ್ಪು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹುಡುಗರಿಂದ ಹಿಡಿದು ಮುದುಕರು ತನಕನೂ ಇಷ್ಟಪಡ್ತಾರೆ. ಅಯ್ಯೋ ನನ್ನ ಅಪ್ಪು ಅಂತೂ ಎದ್ದಿಯಲ್ಲ ಮರೈತಿ, ಹೆಂಗೆ ಎಪ್ಸು ಅಂತ ನಮಗೆ ತಲೆ ಬಿಸಿಯಾಗಿತ್ತು. ಪಾಪ ಮಕ್ಕಳೆಲ್ಲ ಬಂದು ಆವಾಗಿನಿಂದ ಕಾಯ್ತದೇವೆ. ಪಾಪಣ್ಣ ತಗೊಂಡೋಗಿ ಮಾರಯ್ಯ, ಮತ್ತೇನಿಲ್ಲ ಅತ್ತೆಮ್ಮ, ಮತ್ತೆ ಜಗಳಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಭಾಳ ಖುಷಿಲಾದಾರೆ ಈಗ. ಅಪ್ಪು ಅಂದರೆ ಅದೇನು ಇಷ್ಟಪಡ್ತಾರೆ ನಮ್ಮನೆ ಅತ್ತೆಮ್ಮ ಅಂತೂ. ಬೇಕಣ್ರಿ ಮರ್ರೆ. ಎಂತ ಮರೈತಿ ಮೀನಾಕ್ಷಿ, ಇಟ್ಟೋ ತನಕ ಸರಿ ಇದ್ರಲ್ಲೇ ಈಗ ಎಂತಾತೆ? ಎಂತಾತ್ರಿ ಅಜ್ಜಮ್ಮ, ಅದು ಎಂತ ಹಂಗಳದು? ಅಲ್ಲ ಕಣೆ, ಎಲ್ಲ ಈ ಥರ ಸಂಭ್ರಮ ಮಾಡೋದು ನೋಡಿ ಖುಷಿ ಆಯ್ತು ಕಣೆ. ಅವ್ನು ಇದ್ದಿದ್ರೆ ಎಷ್ಟು ಚಂದ ಇರ್ತಿತ್ತು ಅಂತ ಹುಳು ಬರ್ತದ ಕಣೆ. ನಮಗೆ ಹಿಂಗೆ ಅನಿಸ್ತದೆ. ಇನ್ನು ಪಾಪ ಅವ್ರ ಮನೆಯವರಿಗೆಲ್ಲ ಅದು ಎಷ್ಟು ಬೇಜಾರಾಗ್ತದೆ. ದೇವರಿಗೆ ನಮ್ಮಂಥ ಜೀವ ತಗೊಳಕ್ಕಾಗಲ್ಲ, ಅವನದೇ ಬೇಕಿತ್ತಾ? ಅಯ್ಯೋ ನನ್ನ ಜೀವನಾರು ಹೋಗಿ ಅವನ ಜೀವನಾರು ಉಳಿದಿದ್ರೆ ಅಯ್ಯೋ ಎಂತ ಮಾಡಿದೆ. ಮುತ್ತಜ್ಜಿ ಹೇಳ್ಬೇಡ್ರಿ, ನಮ್ಗೆ ಅವಳು ಬರ್ತದೆ. ಹ್ಞೂ ಮಗನೇ, ಉಳೋದಿಲ್ಲ. ಮತ್ತೆ ಎಂತ ಮಾಡೋದು ಹೇಳು?